ಕೈಯಲ್ಲೊಂದು ಲಾಂಗು, ಜೊತೆಗೊಂದು ಟಾರ್ಚು. ಹಟ್ಟಿಯ ಪಕ್ಕಕ್ಕೊಮ್ಮೆ ನುಗ್ಗಿದ ದನ ಆತನನ್ನು ಬಿಡಲಿಲ್ಲ ಅನ್ನುವ ಕಾರಣಕ್ಕೆ ಮತ್ತೊಂದು ಬದಿಯಿಂದ ಬಂದು ಹಟ್ಟಿಯ ಮೇಲೆ ಇರುವ ಅಟ್ಟದ ರೂಮ್ಗೆ ಹೋಗೇ ಬಿಟ್ಟ. ಇವನೇನು ಕಳ್ಳನೋ ದರೋಡೆಕೋರನೋ ಅಂದರೆ ಅಲ್ವೇ ಅಲ್ಲ. ಬದಲಾಗಿ ಇದೊಂದು ವಾಮಾಚಾರಕ್ಕಾಗಿ ಇಷ್ಟೆಲ್ಲ ಸರ್ಕಸ್ ಮಾಡಿರೋನ ಕತೆ. ಹುಡುಗಿ ಬೇಕು ಹುಡುಗಿ ಅಂತ ಅರ್ಚಕನೊಬ್ಬ ವಾಮಾಚಾರ ಮಾಡಿ ಹುಡುಗಿಯ ಮನೆಯ ಹಟ್ಟಿಗೆ ಬೆಂಕಿ ಕೊಟ್ಟು ಹುಡುಗಿಗೆ ಟಾರ್ಚರ್ ಮಾಡಿ ಮನೆಯವರಿಗೆ ಧಮಕಿ ಹಾಕಿರುವ ಕತೆ ಬೆಳ್ತಂಗಡಿ ತಾಲೂಕಿನ ತೆಕ್ಕಾರು ಗ್ರಾಮದ ಪುರ್ಕಜೆಯಲ್ಲಿ ನಡೆದಿದೆ. ಪುರ್ಕಜೆಯ ಮೋನಪ್ಪ ಪೂಜಾರಿಯವರ ಮೊಮ್ಮಗಳು ಮಂಗಳೂರಿನಲ್ಲಿ ನರ್ಸಿಂಗ್ ಓದ್ತಾ ಇದ್ಲು. ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅನ್ನುವ ಕಾರಣಕ್ಕೆ ಸ್ಥಳೀಯ ದೇವಸ್ಥಾನವೊಂದರಲ್ಲಿ ಹಾಲು ಪಾಯಸ ಸೇವೆ ನೀಡಲೆಂದು ಹೋದಾಗ ಪರಿಚಯವಾದವರೇ ಅಲ್ಲಿನ ಅರ್ಚಕ ಶೇಷಾದ್ರಿ. ಈ ಮನೆಯವರು ಹೇಳುವ ಪ್ರಕಾರ ಹಾಲು ಪಾಯಸ ಸೇವೆಗೆಂದು ಹೋದವರಿಗೆ ನಿಮ್ಮ ಮಗಳಿಗೆ ವಾಮಾಚಾರ ಆಗಿದೆ, ಅದನ್ನು ತೆಗೆಸಬೇಕೆಂದು ಹೇಳಿ ಅದೇನೋ ಮಾಡಿದ್ನಂತೆ ಶೇಷಾದ್ರಿ. ಎನ್ನ ಮಗಳಿಗೆ ಆರೋಗ್ಯದ ಸಮಸ್ಯೆ ಪತ್ತಿನದೇ ಆ ದೇವಸ್ಥಾನಕ್ಕೆ ಪೋಯಿನೇನು ಜಾತಕ ತೊಚ್ಚಿಪಾರೆ ಅಂದು ಬೊಕ್ಕ ಹಾಲು ಪಾಯಸ ಸೇವೆ ಎಲ್ಲ ಇತ್ತಂಡು ಅಂಚೆ ಜಾತಕ ತೊಚ್ಚಿಪಾದ ಅಪ್ಪಗ ಪಂಡೇರು ಓದುದು ತಲೆಗೆ ಹತ್ತುದಿಲ್ಲ ಅಂಚೆ ಇಂಚ ಪೂರ ಪಂಡೇರು ಪಂಡುದು ಎಂಕ್ಲೇನಾತು ಕೇರ್ ಮನ್ಪಂದು ಎಂಕ್ಲು ಬತ್ತ ಇಲ್ಲಾಗ ಇಲ್ಲ ಬತ್ತದು ಇದು ಬೊಕ್ಕ ನೈಟ್ ಇದ್ದ ನೆರವೇರನದ್ದು ನಂಬರ್ ತಿಂದು ಕಾಲ್ ಮಂತೀರು ಕಾಲ್ ಮಂತದ್ದು ಇಂಚೆ ಇಂಚೆ ನಮ್ಮ ಮಗಳಿಗೆ ವಶೀಕರಣ ಆತಂದ ಇನ್ನು ದೆಪ್ಪೊಡು ದೆತ್ತಿಜಿಂದ ಅನ್ನ ಜೀವಾಗ ಭಯ ಉಂಡು ಅಂಡೇರು ಅಂಚೆ ಎಂಕ್ಲೈನ್ ಸತ್ಯ ಇರುತ್ತದು ಇಂಕ್ಲು ಕೆಂಚಿನ ಪುರ ಆವಡು ಕೇಂಡಕ್ಕೆ ಕುಂಬುಡ ಕೆಂಪು ನೂಲು ಕಪ್ಪು ನೂಲು ఒక ಅರಸಿನ ಕುಂಕುಮ ಐತ ಪತಾಳೆ ನೆನ್ಪೆನ್ನೆ ಸೈನ್ ಮಂತೇರು. ಇದಾದ ನಂತರ ಶುರುವಾಯ್ತು ನೋಡಿ ಅಸಲಿ ಕತೆ. ನಿಮ್ಮ ಮಗಳು ನನಗಿಷ್ಟ, ಅವಳಂದ್ರೆ ಪಂಚ ಪ್ರಾಣ, ಅವಳನ್ನ ನಾನು ಮದುವೆ ಆಗ್ತೇನೆ ಅಂತ ಹೇಳಿ ಮನೆಯವರಿಗೆ ಅರ್ಚಕ ಕೇಳಿಕೊಂಡಿದ್ದಾರೆ. ಐದು ಬುಕ್ಕ ಇಲ್ಲಾಗ ಬತ್ತ ಪೊನ್ನುಗೆಂಡೇರು ಎಂಕ್ಲು ಕೊರ್ಪುಜಿನ ಪಂಡ ರೆಡ್ಡು ಸಾರಿ ಬತ್ತೇರು ಪೊನ್ನುಗೆಂಡ್ರೆ ಅವರ ಎಂಕ್ಲಡಿಗೆಂಡೇರು ಅವರನ್ನು ಪಪ್ಪ ಮಾಡಗೆಂಡೇರು ಅಪ್ಪ ಪೊನ್ನು ಕೊರ್ಪುಜಿನ ಪಂಡ. ಇದೆಲ್ಲ ಆಗಲ್ಲ, ನಿಮ್ಮದು ಬ್ರಾಹ್ಮಣ ಸಮಾಜ ಅದು ಇದು ಅಂತ ಮನೆಯವರು ಅರ್ಚಕರ ಮಾತಿಗೆ ಒಪ್ಪಿಗೆಯನ್ನ ಸೂಚಿಸಿಲ್ಲ. ಇದೆಲ್ಲ ಎಂಕ ಮದಿಮೆ ಆಗುಡು ಪೊನ್ನು ಕೊರುಡು ಇಲ್ಲಡೆ ಬರ್ತದೆ. ಇಲ್ಲಡೆ ಬಣ್ಣಗೆ ಏನು ಪಂಡೆ ಪೊನ್ನು ಕೊರ್ರ ಆಪುಜಿ ಇರು ಏತನಾಲ ಮಿತ್ತ ಜಾತಿದಾರು ಅವ್ರ ದೇವಸ್ಥಾನ ಪೂಜೆ ಮನ್ಪುನಾರು ಎಂಕ್ಲು ಪೂಜಾರಿನಾಕ್ಲು ಪೊನ್ನು ಕೊರ್ರ ಆಪುಜಿಂದ ಏನು ಪಂಡೆ ಕಡಗಾಡಿ ಅಂಚ ಪೋಯಿರು ಅಂಚ ಮಣದಾನಿ ಅಜ್ಜಿರಕ್ಕೆ ಏನ್ರ ಪಿರ ಬರ್ತೀರು ಅಲ್ಲಿ ನಾಲ್ಕು ಆಪುಜಿ ಬಂಡೇರು ಇಂಕ ಬೇತೆ ಬೇತೆ ಉಂದೇಟು ಟಾರ್ಚರ್ ಕೊರ್ರ ಸುರ ಅಂತೀರು. ಇತ್ತು ನಾವು ಊಟ ಪೂರ ಇಜ್ಜ ಅಂದ್ರೆ నేను ಪೂರ ಪಣ್ಣೊಂದು ಹತ್ತೇರು ಇಜ್ಜನ ಅಲ್ಲಿ ಬನ್ನಿ ಅಲ್ಲಿ ಅಂಚೆ ಇಂಚ ಅಂತ ಹೊಕ್ಕಡೆ ಇಜ್ಜನ ಪೂರ ಪಣ್ಣೊಂದು ಹತ್ತೇರು. ಅಷ್ಟೇ ಅಲ್ಲದೆ ಆ ಹುಡುಗಿಗೂ ಕೂಡ ಇದು ಒಪ್ಪಿಗೆ ಇರಲಿಲ್ಲ. ಅದು ನಾವು ಟೆಂಪಲ್ ಅಲ್ಲಿ ಪೂಜೆ ಎಲ್ಲ ಮಾಡಿ ಅವತ್ತು ಸಂಜೆ ನಾನು ಹಾಸ್ಟೆಲ್ಗೆ ಹೊರಟೆ. ಅವತ್ತು ಸಂಜೆ ನಾನು ಹಾಸ್ಟೆಲ್ ರೀಚ್ ಆಗುವಾಗ ನಂಗೆ ಕಾಲ್ ಮಾಡಿದ್ರು ಅವರು. ಏನಂತ ಹೇಳಿದ್ರು? ಹೇಗಿದ್ಯಾ, ಆರೋಗ್ಯ ಎಲ್ಲ ಸರಿ ಉಂಟಾ ಅಂತ ಕೇಳಿದ್ರು. ಸರಿ ಉಂಟಂತ ಹೇಳಿದೆ. ಆಯ್ತು, ರೀಚ್ ಆದ್ಮೇಲೆ ಕಾಲ್ ಮಾಡಂತ ಹೇಳಿದ್ರು. ಆಯ್ತಂತೇಳಿ ಕಟ್ ಮಾಡ್ದೆ. ರಿಟರ್ನ್ ಕಾಲ್ ಮಾಡಿರ್ಲಿಲ್ಲ ಅವ್ರಿಗೆ ನಾನು. ಅದ ನಂತರ ನೆಕ್ಸ್ಟ್ ಡೇ ಅವರೇ ಕಾಲ್ ಮಾಡಿದ್ರು ನನಗೆ ವಾಪಸ್ ಕೇಳಿದ್ರು ಹೇಗಿದೆ ಆರೋಗ್ಯ ಎಲ್ಲ ಕರೆಕ್ಟ್ ಆಗಿದ್ಯಾ, ಕಾಲೇಜ್ಗೆಲ್ಲ ಹೋಗ್ತಿದ್ಯಾ ಅಂತ ಕೇಳಿದ್ರು. ಹೋಗ್ತಿದ್ದೀನಿ ಅಂತ ಹೇಳಿದ್ದೆ. ಅದಾದ್ಮೇಲೆ 2 ದಿವಸ ಬಿಟ್ಟು ಅವರೇ ನನಗೆ ರಿಟರ್ನ್ ಕಾಲ್ ಮಾಡಿದ್ರು. ಕಾಲ್ ಮಾಡಿಬಿಟ್ಟು ನೀನು ನನಗೆ ತುಂಬ ಹಿಡ್ಸಿದ್ಯಾ ಅಂತ ಹೇಳಿದ್ರು. ಅದಕ್ಕೆ ಯಾಕಂತ ಕೇಳಿದಾಗ ಅದು ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅವರು. ಅದಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳಿದೆ ನಾನು. ಜಾತಿ ವಿಷಯ ತೆಗೆದೆ ನಾನು. ಅಂದರೆ ನಾವು ಪೂಜಾರಿಯವರು, ನೀವು ಬ್ರಾಹ್ಮಣರಲ್ವಾ, ಅದು ಸರಿ ಆಗಲ್ಲ ಅಂತ ಹೇಳಿದೆ. ಅದಕ್ಕೆ ಅದೆಂತ ಆಗೋದಿಲ್ಲ, ಮದುವೆ ಆಗ್ಬೋದು ಆ ಥರ ಅಂತ ಹೇಳಿದ್ರು ಅವರು. ಆಮೇಲೆ ನಾನು ಅದಕ್ಕೆ ತಿರಸ್ಕರಿಸಿದ್ದಕ್ಕೆ ಅವ್ರು ನನಗೆ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀನು ಮದುವೆ ಆಗಲಿಲ್ಲ ಅಂದರೆ, ಇಲ್ಲದಿದ್ರೆ ಲವ್ ಮಾಡಲಿಲ್ಲ ಅಂದರೆ ನಾನು ಸೂಸೈಡ್ ಮಾಡ್ಕೋತೀನಿ ಅಂತ. ಇಲ್ಲಿಂದ ನಂತರ ಅರ್ಚಕ ಪಕ್ಕಾ ವೃತ್ತಿ ಬದಲಾಯಿಸಿದಂತೆ ಆಡಲು ಶುರುವಿಟ್ಟನಂತೆ. ಅರ್ಚಕ ಕೀಚಕನಾಗುವತ್ತ ಮುಂದಡಿಯಿಟ್ಟೋ ಗೊತ್ತಿಲ್ಲ, ಆದರೆ ಈ ಮನೆಯವರಿಗೆ ಟಾರ್ಚರ್ ನೀಡೋದನ್ನ ಬಿಡಲಿಲ್ಲ. ಹುಡುಗಿಗೆ ನಿತ್ಯ ನಿರಂತರವಾಗಿ ಕರೆ ಮಾಡುತ್ತಾ ನನ್ನನ್ನು ಮದುವೆ ಆಗಬೇಕೆಂದು ಪೀಡಿಸಿದ್ದಾನೆ. ಇಷ್ಟೆಲ್ಲ ಆಗುವಾಗ ಹುಡುಗಿಯ ಚಿಕ್ಕಪ್ಪ ಶರಣ್ ತುಂಬೆ ಅಂದರೆ ಅವರ ಮನೆಯವರಿಗೆ ಅಚ್ಚುಮೆಚ್ಚು.
ಅವರಲ್ಲಿ ಮಾತನಾಡಿದರೆ ಮದುವೆ ಮಾಡಿಕೊಡ್ತಾರೆ ಅಂತ ಅವರಿಗೂ ಕರೆ ಮಾಡಿದ್ದಾನೆ. ನಮ್ಮ ಮನೆಗೆ ಫೋನ್ ಮಾಡಿ ನನಗೆ ಕೂಡ ಹೇಳ್ತಾ ಇದ್ದ, ನೀವು ಹೇಳಿದರೆ ಅವರು ಹುಡುಗಿಯನ್ನು ಮದುವೆ ಮಾಡಿ ಕೊಡ್ತಾರೆ, ನಿಮ್ಮ ಮಾತು ಎಲ್ಲರೂ ಕೇಳ್ತಾರೆ ಮನೇಲಿ. ನಾನು ಹೇಳಿದೆ, ನನ್ನ ಮಾತು ಎಲ್ಲರೂ ಕೇಳಲಿಕ್ಕೆ ಅವರೇ ಯಾವ ರೀತಿ ನನಗೆ ಮರ್ಯಾದೆ ಕೊಡ್ತಾರೆ ಅದೇ ರೀತಿ ನಾನು ಮರ್ಯಾದೆ ಕೊಡ್ತೇನೆ. ಈ ವಿಷಯದಲ್ಲಿ ಆಗುವುದಿಲ್ಲ. ಯಾಕೆಂದರೆ ನೀವು ಬಂದು ಉಪದ್ರ ಕೊಡೋದು ನಮಗೆ, ಅದಲ್ಲದೆ ಕಿರಿಕಿರಿ ಮಾಡೋದು, ಹಾಸ್ಟೆಲ್ಗೆ ಹೋಗೋದು, ಅಲ್ಲಿ ಕಿರಿಕಿರಿ ಮಾಡಿ ಇಲ್ಲಿ ಕಿರಿಕಿರಿ ಮಾಡೋದು, ಇದಲ್ಲದೆ ನಮಗೆ ನೀವಂದರೆ ಜಾತಿಯಲ್ಲಿ ಬ್ರಾಹ್ಮಣ್ಸು, ನಾವು ಪೂಜಾರಿಗಳು, ಇದಕ್ಕೆ ನಮಗೆ ಅಂದರೆ ನಮ್ಮದೊಂದು ಮರ್ಯಾದೆ ಕುಟುಂಬ, ಹಾಗಾಗಿ ನಾವು ಇದಕ್ಕೆ ಒಪ್ಪೋದೇ ಇಲ್ಲ ಅಂತ ಹೇಳಿದೆ. ಅದ ನಂತರ ಆಯಿತು, ನೀನು ನೋಡ್ತೇನೆ ಮಾಡ್ತೇನೆ, ಆಯಿತು ಮಾರ್ರೆ ನೀನು ಬಾ, ನೋಡು ಮಾಡೋದು ಮಾಡಿ ಎಂತ ಮಾಡ್ಕೊ, ನಾನು ನೋಡ್ತೇನೆ ಅಂತ ಹೇಳಿದೆ. ಅವರು ಆಗಲ್ಲ ಅಂದಾಗ ತುಂಬೆಗೂ ಪಯಣ ಬೆಳೆಸಿದ್ದಾನೆ. ಅಲ್ಲಿಯೂ ಫೋಟೋ ಹಿಡಿದುಕೊಂಡು ಅವರ ಮನೆಯನ್ನ ಹುಡುಕಾಡಿದ್ದಾನೆ. ಇದರಿಂದ ಬೇಸತ್ತ ಅವರು ಬಂಟ್ವಾಳ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಮೊನ್ನೆ ಒಂದು ದಿವಸ ನನ್ನ ಹುಡುಕಿಕೊಂಡು ನಮ್ಮ ಮನೆಗೆ ಬಂದಿದ್ದ. ಎಲ್ಲಿಗೆ? ತುಂಬೆಗೆ ನಮ್ಮ ಮನೆ ತುಂಬೆ ಬಂದು, ನಾನು ಅವತ್ತು ಭಾನುವಾರ ದಿನ ಇರಲಿಲ್ಲ ಮನೆಯಲ್ಲಿ, ಹೊರಗಡೆ ಹೋಗಿದ್ದೆ. ಅದಕ್ಕೆ ನಮ್ಮ ಫ್ರೆಂಡ್ಸ್ ಹತ್ರ ಇವ ಬಂದು ಕೇಳಿದಂತೆ, ಇಂತೆಂಥ ಫೋಟೋ ತೋರಿಸಿ, ನಂದು ಮತ್ತು ನನ್ನ ಹೆಂಡತಿದ್ದು ಮತ್ತು ಹುಡುಗಿದು ಫೋಟೋ ತೋರಿಸಿ, ಈ ಹುಡುಗಿ ಇವರ ಮನೇಲಿ ಇದ್ದಲ್ಲ ಅಂತ ಕೇಳಿದಂತೆ. ಅದಕ್ಕೆ ಇವರ ಮನೆಯಲ್ಲಿ, ಅದಕ್ಕೆ ಅವರು ಹೇಳಿದಂತೆ ಈ ಥರ ಮನೆ ಅಂತ ಹೇಳಿದರು. ಅದಕ್ಕೆ ನನಗೆ ಫೋನ್ ಮಾಡಿಲ್ಲ, ಇಂಚಿಂಚ ಹೀಗೆ ನಿಮ್ಮನ್ನು ನೋಡ್ಕೊಂಡು ಬಂದರು ಅಂತ. ಹೌದಾ ಮಾರ್ರೆ. ಮತ್ತೆ ವಾಪಸ್ ನಾನು ತಮ್ಮನ ಹತ್ರ ಹೇಳಿದೆ, ಯಾರದು ಬಂದದ್ದು ಅಂತ ಹೇಳಿದೆ, ತುಳುವಲ್ಲಿ ಏರ್ಮೆ ಬರ್ತೀನಂತ. ಅದಕ್ಕೆ ಫೋಟೋ ತೋರಿಸುವಾಗ ನಮ್ಮ ಹುಡುಗರ ಹತ್ರ ತೋರಿಸಿ, ನನ್ನ ತಮ್ಮ ಫೋಟೋ ತೋರಿಸಿದ ನಂತರ ಇವ ಬಂದದ್ದು ಹೌದಂತ ಹೇಳಿದ್ರು. ಮತ್ತೆ ಅವ್ರು ಹುಡ್ಕೊಂಡು ಬಂದರು, ಇಲ್ಲ ಸುದ್ದಿ ಇಲ್ಲ. ಅದಕ್ಕೆ ಏನಾಯ್ತು ಅಂದರೆ, ಇದೇ ರೀತಿ ಇವ ಬರುವುದು, ಟಾರ್ಚರ್ ಮಾಡೋದು ಅಂತ ಇದ್ದರೆ ನನಗೂ ಕೂಡ ಒಂದು ಕಂಪ್ಲೇಂಟ್ ಮಾಡುವಂತ ಆಯಿತು. ಅಲ್ಲಿ ಬಂಟ್ವಾಳ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದೆ, ಸರ್ ಈ ಥರ ಆಗಿದೆ ಅಂತ. ಅದ ನಂತರ ಅವರು ಕರೆಸ್ತಿದ್ರು, ಅವನು ಫೋನ್ ಮಾಡುವಾಗ ಇವ ಹೇಳಿದ, ನನಗೆ ಆಕ್ಸಿಡೆಂಟ್ ಆಗಿದೆ, ನಾನು ಮಂಗಳೂರಲ್ಲಿ ಆಸ್ಪತ್ರೆಯಲ್ಲಿ ಇದ್ದೇನೆ ಅಂತ. ನಾನು ಹೇಳಿದೆ, ಅವ ಪಕ್ಕ ಸುಳ್ಳು ಬಿಡುದು, ಎಷ್ಟರ ತನಕ ಹೇಳಿದ ಹಾಗೆ ಅಲ್ಲಿದ್ದೀನಿ ಇಲ್ಲಿದೆ ಅಂತ. ಅದಕ್ಕೆ ಅವ ಫೋಟೋ ತೋರಿಸಿದ, ಅಂದರೆ ಆಕ್ಸಿಡೆಂಟ್ ಆದದ್ದು ಮತ್ತು ಅವನಲ್ಲಿ ಬಿಲ್ ಕಟ್ಟಿದ್ದು ಹಾಸ್ಪಿಟಲಲ್ಲಿ ಎಲ್ಲ ಕಲಿಸಿ. ಅದಕ್ಕೆ ನಮ್ಗೆ ಕೂಡ ಒಂದು ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ಏನಾದರೂ ಒಂದು ನಮ್ಮವರೆಲ್ಲ ಅಂತ ಎಷ್ಟರ ತನಕ ಇದ್ದೇವೆ ನಾವು. ಅದಂತ ಮೊನ್ನೆ ಕರೆಸಿದಾಗ ಇವ ವಾಪಸ್ ಕೇಳುವುದಂದರೆ, ಇವನಿಗೆ ಎಂತಾದರೂ ಕೂಡ ಕೇಳುದು, ಸಾಕ್ಷಿ ಅಂತ ನಿಮ್ಮ ಹತ್ರ, ಸಾಕ್ಷಿ ಅಂತ. ಆಯಿತು ಮಾರ್ರೆ, ನಿನಗೆ ಸಾಕ್ಷಿ ಬೇಕಲ್ಲ ಅಂತ ನಾನು ಹುಡುಗರನ್ನು ಕಳಿಸಿದೆ. ನಮ್ಮ ಹುಡುಗರು ಬಂದಿದ್ದ ಅವತ್ತು. ಬಂದು ನೋಡುವಾಗ ಇವರು ಹೇಳಿದ್ರು, ಅಣ್ಣ ಇವನೇ ಬಂದದಂತ. ಪೊಲೀಸ್ ಹತ್ರ ಮಾತನಾಡಿ ಅಲ್ಲಿ ಎಫ್.ಐ.ಆರ್ ಇಲ್ಲ, ಮುಚ್ಚಲಿಕ್ಕೆ ಬರೆಸಿದ್ರು. ಯಾಕಂದರೆ ಇನ್ನೂ ಈ ಥರ ಘಟನೆ ಆಗಬಾರ್ದು ಅಂತೇಳಿ ಆಯಿತು. ಈತನ ಕಾಟ ತಾಳಲಾರದೆ ಉಪ್ಪಿನಂಗಡಿ ಪೊಲೀಸರಿಗೆ ಹುಡುಗಿಯ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಷ್ಟೆಲ್ಲದರ ನಡುವೆ ಇವರ ಮನೆಯ ಹಟ್ಟಿಗೆ ತಡರಾತ್ರಿ ಬೆಂಕಿ ಹಾಕಿದ್ದಾರೆ. ಇದರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಾಗ ಆತ ತಾನಲ್ಲ ಅಂತ ಹೇಳಿ ಸಾಕ್ಷಿನೂ ಕೇಳಿದ್ದಾನೆ. ಪೊಲೀಸ್ನವರು ಈ ಮನೆಯವರಿಗೆ ಮನೆಗೊಂದು CCTV ಹಾಕಿ ಅಂದಿದ್ದಾರೆ. ಐದು ಒಕ್ಕ ಟಾರ್ಚರ್ ಅಲ್ಲ ತೀರ ನೆಕ್ಸ್ಟ್ ಕಾಲೇಜ್ ಹೋನಾಗ ಅಡೆಗೆ ಕಾಲೇಜಿಗೆ ಹೋಗ್ನೆ, ಪೋಸ್ಟಿಂಗ್ ಅಡೆಗೆ ಹೋಗ್ನೆ, ಒಕ್ಕ ಲೆಕ್ಚರ್ಸ್ ನಕ್ಲೆಗೆ ಅಲ್ಬೋದು ವಿಚಾರಿಸವನ ಅಲ್ಲಿ ಬತ್ತಲ್ಲ ಇಜ್ಜ ಅಂದು ಇಂಚ ಪೂರ ಟಾರ್ಚರ್ ಕೊರಿಯರೆ. ಕಂಪ್ಲೇಂಟ್ ಮಾಡ್ತಿದ್ದು ಮುಚ್ಚಲಿಕ್ಕೆ ಬರ್ಬಾದು ಇದು ತೊಂದತ್ತ ತೀರ ಕಾಲ್ದ ಮಿತ್ತು ಕಾಲ್ ಮಂತದ ಪಿರ ಟಾರ್ಚರ್ ಕೊರಿಯರ್ ಶುರು ಮಾಡ್ತೀರಿ. ಐಕ್ ಪಿರ ರೇಷನ್ ಹೋದ್ ಕಂಪ್ಲೇಂಟ್ ಕೊಡ್ದು ಐಕ್ ಪಿರ ಒಂದು ಅವಳ ಅಪಪ್ರಚಾರ ಅಂತೀರಿ ಮಸ್ತ್. ಏನು ಉಡುಪಿ ಶ್ರೀಕೃಷ್ಣ ದೇವಸ್ಥಾನದ ಮದಿಮೆ ಅತ್ತೆ ರಿಜಿಸ್ಟರ್ ಆತೆ ಅಂದ ಐಕ್ ಇಂಕ್ ಪೊಲೀಸ್ನ ಎದುರಿಗೆ ಕೇಂದ ರಿಜಿಸ್ಟರ್ ಆತನಂಡ ಇಂಕ್ಲೆಗ್ ದಾಖಲೆ ತೋಚ್ಪಾಲೆ ಎಂದು ಐಕ್ ದಾಖಲೆ ಆಜನಟ ಇಜ್ಜಂಡ್ ಪೊಕ್ಕಡೆ ಇಜ್ಜನ್ನ ಉಡ್ ಮಸ್ತ್ ಅಪಪ್ರಚಾರ ಮಂತಿದ್ದೀರಿ. ಅಡೆಗ ಅಂಚನೆ ಐದು ಬೊಕ್ಕ ಇಂಕ್ಲು ಇಲ್ಲಡೆ ಬತ್ತದಕ್ಕೆ ಇಂಕ್ಲ ಕೊಟ್ಟಿಯಾಗ ಸೂಪ್ ಅಡಿಯರ್ ಇಟ್ಟು ತಾರಾಯಿ ಬೊಕ್ಕ ಕೃಷಿ ಕಾಪನ ಸುಮಾರು ವರ್ಷದಲ್ಲಿ ಇತ್ತ ಅವು ಪೂರ ಪೊತ್ತುದು ಪೋನೆ ಇಂಕ್ಲ ಐಕ್ ಕಂಪ್ಲೇಂಟ್ ಕೊರಿ ಅಪ್ಪಗ ಇಂಕ್ಲೆಡ ಸರಿಯಾಯಿನ ದಾಖಲೆ ಇಜ್ಜಂಡ್ ಇಂಕ್ಲ ಇಲ್ಲೆಲ್ಲ CC ಕ್ಯಾಮರಾ ಬರ ಅದಲ್ಲ ಅಳವಡಿಸೋದು ಇಜ್ಜಂಡ್ ಅವು ಅಡೆಗೆ ಪೋಂಡು ಎತ್ತೇರು ಪಾತೇರು ಪೇರೆ ಅಲ್ಲಿ ಮಂತಿಜಿಂದ ಬಂದಿಂದ ಅಡೆಗೆ ಪೋಂಡು ಐದಕ್ಕೆ ಮುರಾಣಿ ಬತ್ತದು 30 ತಾರೀಕು ಬತ್ತದು ಇಂಕ್ಲ ಕ್ಯಾಮರಾ ಅಳವಡಿಸೋದು ಐಟು ಉಂಡು. ಒಂದು ಬತ್ತದು ಅಮಾಚಾರ ಮಂತದಕ್ಕೆ ಇದಕ್ಕೆ ಪೂರ ಬರ್ತದೆ ಅಲ್ದ ಆಯ್ತ ಮಂತೇರ್ನ ಗೊತ್ತುಜು ಅಮಾಚಾರ ಮಂತನ ಪೂರ ಉಂಡು ಕಾರೆ ಬರ್ತದೆ ಲಾಂಗ್ ಪತ್ತೊಂದು ಬರ್ತದೆ ಹೆಲ್ಮೆಟ್ ಇದ್ದು ಪೂರ ಬತ್ತದ ಇಂಚಿನ ಪೂರ ಅನ್ಯಾಯ ಮಂತ ಗೊತ್ತಿರುತ್ತೆ FIR ಆಗ್ತದೆ. ಇಷ್ಟೆಲ್ಲದರ ನಂತರ ಸಿಕ್ಕಿರೋದು ಈ ಅಸಲಿ ಸ್ಟೋರಿ. ರಾತ್ರೋರಾತ್ರಿ ಅರ್ಚಕ ಟಾರ್ಚ್ ಜೊತೆ ಲಾಂಗ್ ಹಿಡಿದುಕೊಂಡು ಪುರ್ಕಜೆಯ ಮೋನಪ್ಪ ಪೂಜಾರಿಯವರ ಹಟ್ಟಿಯ ಸುತ್ತಮುತ್ತ ಓಡಾಡಿದ್ದಾನೆ. ಅಷ್ಟೇ ಅಲ್ಲ, ಹಟ್ಟಿಯ ಮೇಲಿರುವ ರೂಮ್ಗೆ ತೆರಳಿ 20ಕ್ಕೂ ಹೆಚ್ಚು ನಿಮಿಷ ಅಲ್ಲೇ ಇದ್ದ. ಮೋನಪ್ಪ ಪೂಜಾರಿಯವರು ಎದ್ದು ಟಾರ್ಚ್ ಕೂಡ ಹಾಕಿದ್ದಾರೆ. ಆದರೆ ಆತ ಮೇಲಿರುವುದರಿಂದ ಗೊತ್ತಾಗ್ಲಿಲ್ಲ. ಈ ಬಗ್ಗೆ ದೂರು ನೀಡಿದರೆ ಅರ್ಚಕ ಡೋಂಟ್ ಕೇರ್, ಕಂಪ್ಲೇಂಟ್ಗೆಲ್ಲ ಹೆದರಲ್ಲ ಅಂತಾನೆ. ಕೇಳಿ ಒಮ್ಮೆ. ಹಲೋ 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 ಕೇಳ್ತಿದ್ಯಾ? ಕೇಳ್ತದೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅದೇ ತಿಂದು ಮಾಡಿದ್ದೀರಾ? ಯಾವುದು? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಹೆದರ್ ತಿಂದು ಮಾಡಿದ್ದೀರಾ? ಯಾವುದಕ್ಕೆ?
ಮೊನ್ನೆ ಕಂಪ್ಲೇಂಟ್ ಕೊಟ್ಬಾರ್ದು ಅಂತ ಹೌದು. ಹೆದರ್ತೀನಿ ಮಾಡಿದೀರಾ? ಹೆದರ್ತೀರಿ? ಹೆದರ್ಕೊಂಡೆ ಮಾಡಿದೀರಾ ಅಂತ. ಯಾವುದಕ್ಕೆ ಹೆದರೋದು? ನೀವು ಕೊಟ್ಟು ಬಂದಕ್ ನಾ ಹೆದರ್ತೀನಿ, ನಾನು ಬರ್ತೀನಿ ಅಂತ ಅನ್ಕೊಂಡ್ರ ನೀವು ಅಂತ. ಯಾರು ಅನ್ಕೊಂಡ್ರಿ ಹಾಗೆ? ಹೆದರಿಕೆ ಆಗಿ ನಿಮ್ಗೆ ಅಲ್ವಾ ಡೈರಿ, ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ಬಂದದ್ದು. ನಾವು ಕೊಡ್ಬೇಕಾದದ್ದಲ್ಲ. ಕೊಟ್ಟಿವಿ. ನಾ ಹೊಡ್ಕಲ್ಲ ಹೆದರೋದು ಇಲ್ಲ. ಯಾವುದು? ನಾ ಹೊಡ್ಕಲ್ಲ ಹೆದರೋದು ಇಲ್ಲ ಅಂತ. ಹಾ ಹಾ, ಹಾಗೆ. ಕೊಡಿ, ನಾ ಏನ್ ಬರೋದಿಲ್ಲ. ನಿಮ್ನ ಕೊಟ್ಟಿರೋದು ಬೆಸ್ಟ್. ಹಾ ನೀವು ಕೊಟ್ಟಿಡಿ, ನನಗೇನು ಹೆದರ್ಕಿಲ್ಲ. ಹಾ, ನಾ ಹೇಳಿದ್ ಮಾಡೇ ಮಾಡ್ತೀನಿ ನೋಡಿ ಬೇಕಾದ್ರೆ. ಆಯ್ತು. ಹಾ 28ಕ್ಕೆ ಹಾ, ಬೀಸ್ ರೋಡಿಗೆ ಬರ್ತೀನಿ, ಬನ್ನಿ ಯಾವ್ದು. 28ಕ್ಕ? ಹಾ, ಬೀಸ್ ರೋಡ್ ಸರ್ಕಲ್ ಇರ್ತೀನಿ. ಯಾವುದು? ಯಾವ 28ಕ್ಕೆ? ಇದೇ ತಿಂಗಳು 28. ಏನಕ್ಕೆ ಬರೋದು? ನೀವು ಮೊನ್ನೆ ಹೇಳಿದ್ರಲ್ಲ ಯಾವ ಜಾಗಕ್ಕೆ ಬರ್ಬೇಕು ಬನ್ನಿ ಅಂತ ಹೇಳಿದ್ರಲ್ಲ ಮೊನ್ನೆ. ಯಾವುದು? ಮೊನ್ನೆ ನೀವೇನು ಹೇಳಿದ್ರಲ್ಲ ಯಾವ ಜಾಗಕ್ಕೆ ಹೇಳಿ ಬರ್ತೀನಿ ನಮ್ಮ ಅಂತ ಹೇಳಿದ್ರಲ್ಲ. ಹಾ, ಅದಕ್ಕೆ 28ಕ್ಕೆ ಬೀಸ್ ರೋಡಿಗೆ ಬರ್ತಾ ಇದೀನಿ, ಬನ್ನಿ ಎಂದೆ. ಬನ್ನಿ ಬಿಸ್ಟೊಳಗೆ, ನನಗೇನು. ಹಾ, ತೋರಿಸ್ತೀನಿ ಅವಾಗ ನಾನು ಯಾರು ಅಂತ. ಆಯ್ತು, ತೋರಿಸಿ, ನನ್ಗೇನು. ಅಲ್ಲ ನಿಮ್ಗೆ ತೋರಿಸದೆ ಮತ್ತೆ ನಿಮ್ಗೆ ಬೇರೆ ತೋರ್ಸಕ್ ಆಗಲ್ಲ. ಆಯ್ತು. ಎಂತ ತೋರಿಸ್ತೀರಿ? ತೋರಿಸ್ತೀನಿ, ಬರ್ತೀರಲ್ಲ ನೀವು, ಅಲ್ಲೇ ತೋರಿಸ್ತೀನಿ. ಯಾವಾಗ? 28ಕ್ಕ? 28. ಆಯ್ತು, ಬನ್ನಿ. ಕರ್ಕೊಂಡೇ ಬನ್ನಿ ಬೇಕಾದ್ರೆ ಪೊಲೀಸ್ ಅವ್ರನ್ನ. ಆಯ್ತು. ಪೊಲೀಸ್ ಅವ್ರು ಯಾಕೆ? ನಿಮ್ಗೆ ಧೈರ್ಯಕ್ಕೆ, ನಿಮಗ್ ಧೈರ್ಯಕ್ಕೆ. ಹೌದಾ? ಆಯ್ತು, ಹಾಗಾದ್ರೆ ನನ್ಗೇನು. ನಿಮ್ಗೇನು ಇಲ್ಲ, ಗೊತ್ತಾಗುತ್ತೆ ಬಂದ್ಮೇಲೆ. ಆಯ್ತು, ಬನ್ನಿ. ಬರುವಾಗಲ್ಲ. ಪಾಪ ನೀವೇನೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೆದರ್ಕೊಬಿಡ್ತೀನಿ ನಾನು ಅಂತ ಅನ್ಕೊಂಡ್ಬಿಟ್ಟಿದ್ರಿ ಪಾಪ ಕಾಣುತ್ತೆ. ತೋರಿಸ್ತೀನಿ ನಾನು ಯಾರು ಅಂತ. ಆಯ್ತು, ಬನ್ನಿ, ತೋರಿಸಿ, ನನ್ಗೇನು. ನೀವ್ ಹೇಳಿ, ಒಂದು ಅಡ್ರೆಸ್ ಹೇಳಿ, ನಾನೇ ಬರ್ತೀನಿ ಬೇಕಾರೆ. ಆಯ್ತು, ಹೇಳ್ತೇನೆ, ಅಡ್ರೆಸ್ ಹೇಳ್ತೇನೆ. ಹೇಳಿ. ಬೀಚ್ ರೋಡ್ಗೆ ಬರೋದಲ್ಲ, ಬನ್ನಿ. ಬೀಚ್ ರೋಡ್ ಎಲ್ಲಿ ಬರ್ಬೇಕು ಹೇಳಿ. ಬಂದು ಫೋನ್ ಮಾಡಿ, ಬನ್ನಿ, ನೋಡುವ. ಬರ್ತೀನಿ, ನೋಡುವಲ್ಲ, ಬಂದ ಬರ್ತೀನಿ. ಬನ್ನಿ. ಇವಾಗ ಗೊತ್ತಾಗುತ್ತೆ. ಆಯ್ತು. ನಿಮಗೆ ಬಿಸಿ ತೆಗೆದ್ರೆ ಸರಿ ಆಗಲ್ಲ ಕಾಣುತ್ತೆ ಯಾಕೋ. ಹೌದೌದೌದು. ಬಿಸಿ ತಾಗಿಸ್ಬೇಕಲ್ಲ ಅಪರೂಪ ಕರುವ. ಮೊನ್ನೆ ಕೊಟ್ಟು ಸಾಕಾಗಿಲ್ಲ ಕಾಣುತ್ತೆ. ಯಾವುದು ಮೊನ್ನೆ ಕೊಟ್ಟದ್ದು? ಸ್ಟೇಷನ್ ಅಲ್ಲಿ ಪಾಪ. ಏನ್ ಕೊಟ್ಟಿದ್ದೀರಿ? ಮರ್ಯಾದೆ ಹೋಗಿ ಸಾಕಾಗಿಲ್ಲ ಕಾಣುತ್ತೆ, ಇನ್ನು ಮರ್ಯಾದೆ ಹೋಗ್ಬೇಕು ಅಂತ ಅನಿಸ್ತಿದೆ ನಿಮ್ಗೆ? ಯಾರ್ದು ಮರ್ಯಾದೆ ಹೋದದ್ದು? ನಿಮ್ಮನ್ನ ಮರ್ಯಾದೆ ಹೋಯ್ತಲ್ಲ. ಯಾವಾಗ? ಸ್ಟೇಷನ್ ಅಲ್ಲಿ. ಹೇಗೆ? ಹೇಗೆ ನಿಮ್ನ ಕೇಳ್ಬೇಕು, ಹೇಗೆ ಹೋಗಿ ನಿಮ್ದಲ್ವಾ ನಂದ? ನಂದು ಯಾವಾಗ ಹೋದದ್ದು? ಕೊಟ್ಟಿ ನೀವಲ್ವಾ ಮೊನ್ನೆ ಹುಡ್ಗಿ ಕರ್ಕೊಂಡ್ ಬಂದಿದ್ದು? ಹೌದು. ಹಾಗೆ ಮರ್ಯಾದೆ ಹೇಗೆ ಹೋದದ್ದು? ಮರ್ಯಾದೆ ಹೋಯ್ತದು. ಸ್ಟೇಷನ್ ಮೆಟ್ಲೆ ಹೆಣ್ಮಕ್ಳ ಮೇಲೆ ಹತ್ತು ಮರ್ಯಾದೆ ಹೋಯ್ದಂಗೆ. ಹೋಗ್ಲಿ, ತೊಂದ್ರೆ ಇಲ್ಲ, ನಾವಿದ್ದೇವಲ್ಲ ಜೀವಂತವಾಗಿ. ಜೀವಂತ ಇರ್ತೀನಿ ನೋಡುವ ನಾನು. ಆಯ್ತು. ನೀವು ದಕ್ಷಿಣ ಕನ್ನಡಿಗೆ ಸೊಕ್ಕಿರ್ಬೇಕಾದ್ರೆ ನಾವು ಉತ್ತರ ಕನ್ನಡ, ನಮ್ಗೆ ಎಷ್ಟು ಸೊಕ್ಕಿರ್ಬೇಡ. ಯಾವ್ದು? ನಾವು ಉತ್ತರ ಕನ್ನಡದ, ನಮ್ಗೆ ಎಷ್ಟು ಸೊಕ್ಕಿರ್ಬೇಡ ಅಂತ. ದಕ್ಷಿಣ ಕನ್ನಡದವರ ಸೊಕ್ಕಿನ ಬಗ್ಗೆ ಮಾತನಾಡಬೇಡಿ ನೀವು. ಗೊತ್ತಾಗುತ್ತೆ. ದಕ್ಷಿಣ ಕನ್ನಡದವರ ಸೊಕ್ಕಿನ ಬಗ್ಗೆ ಗೊತ್ತಾದ್ರೆ ನೋಡಿದ್ರೆ ನಿಮ್ಗೆ ಭಾರಿ ಕಷ್ಟ ಉಂಟು. ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳ್ಬೇಡಿ ನೀವು, ಗೊತ್ತಾ? ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಲಾಟ್ಬೋರ್ಡ್ ಜಿಲ್ಲೆ ಅಲ್ಲ, ಗೊತ್ತಾಯ್ತಲ್ಲ? ನಾವು ಉತ್ತರ ಕನ್ನಡ ಲಾಟ್ಬೋರ್ಡ್ ಜಿಲ್ಲೆಯವರಲ್ಲ. ನಾನು ಉತ್ತರ ಕನ್ನಡ ಜಿಲ್ಲೆ ವಿಷಯ ಹೇಳಿಲ್ಲ. ಉತ್ತರ ಕನ್ನಡ ನನಗೆ ಅಭಿಮಾನ, ಉತ್ತರ ಕನ್ನಡ ಜಿಲ್ಲೆಯ ದಕ್ಷಿಣ ನನಗೆ ಅಭಿಮಾನ ಇದೆ. ನಾನು ವೈಯಕ್ತಿಕವಾಗಿ ಯಾರ ಬಗ್ಗೆ ಹೇಳುವುದಿಲ್ಲ. ನೀವು ನಿಮ್ಮ ಬಗ್ಗೆ ಮಾತನಾಡಿ, ನಮ್ಮ ಜಿಲ್ಲೆ ಬಗ್ಗೆ, ನಮ್ಮ ಜನಗಳ ಬಗ್ಗೆ ನೀವು ಮಾತನಾಡೋದು ಬೇಡ. ಆಯ್ತು, ಬೇಡ, ನೋಡುವ. ಬರ್ತಿರಲ್ಲ, ಬನ್ನಿ, ನೋಡುವ. ನೋಡುವಾಡೋದೇ ಮತ್ತೆಂತ ಮಾಡ್ಲಿಕ್ಕೆ ಆಗುದಿಲ್ಲ. ಆಯ್ತಣ್ಣ, ನೋಡುವ, ಬನ್ನಿ ನೀವು. ಅಷ್ಟು ಪ್ರೀತಿಯಿಂದ ಹೇಳ್ದೆ ಕೊಡಿ ಅಂತ ಹೇಳಿ, ಕೊಡ್ಲಿಲ್ಲ. ಅಷ್ಟು ಸಮಾಧಾನವಾಗಿ ಹೇಳಿದ್ರು ಕೇಳಿಲ್ಲ. ಇನ್ನು ನಂದಾರಿನೇ ನಾನು ನೋಡ್ಕೊಳ್ಬೇಕಲ್ವಾ? ಆಯ್ತು, ನೀವು ನೋಡ್ಕೊಳ್ಳಿ, ತೊಂದ್ರೆ ಇಲ್ಲ. ನೋಡ್ತೀನಿ. ಆಯ್ತು.
ಮತ್ತೆ ಪದೇ ಪದೇ ಫೋನ್ ಮಾಡ್ಬೇಡಿ ನನಗೆ ಕಿರಿಕಿರಿ ಆಗ್ತದೆ. ನನ್ಗೆ ಕೆಲಸ ಉಂಟು ಬೇರೆ, ನಿಮ್ಗೆ ಮಾತಾಡುವ ಕೆಲಸ ಅಲ್ಲ, ಗೊತ್ತಾಯ್ತಲ್ಲ. ನನಗೂ ಕೆಲಸ ಉಂಟು ನಿಮ್ಮ ಹಾಗೆ ಏನಲ್ಲ. ಹಾ, ನನ್ನಾಗೆ ಅಂತಲ್ಲ, ನಾನು ನಿಮ್ಗೆ ನಾನು ನಿಮ್ಗೆ ಫೋನ್ ಮಾಡ್ಲಿಲ್ಲ. ನೀನೇ ಮೊನ್ನೆ ಫೋನ್ ಮಾಡಿದ್ ನಾನು ನೀವು ಯಾವಾಗ? ಮೊನ್ನೆ ಮೊನ್ನೆ ಯಾವಾಗ? ಅವತ್ತು ಕುಮಟಕ್ಕೆ ಇದ್ದಾಗ ಬನ್ನಿ ಅಂತ ಹೇಳಿದ್ನಲ್ಲ. ಕುಮಟಕ್ಕೆ? ಕುಮಟದಿಂದ ಬರುವಾಗ ಒಂದು ಡವಾಜ್ ಹಾಕುದಿಲ್ಲ ನೀವು ಮೊದಲು ನನಗೆ ಫೋನ್ ಮಾಡಿ, ನಾನು ಮಂಗಳೂರಲ್ಲಿ ಇದ್ದೇನೆ ಅಂತ ಹೇಳಿದ್ದು. ನಂಗೆ ಮಿಸ್ ಕಾಲ್ ಇದ್ದಕ್ಕೆ ನಾನು ಮಾಡಿದ್ದು. ನನಗೆ ಮಿಸ್ ಕಾಲ್ ಇದ್ದಕ್ಕೆ ನಾನು ಮಾಡಿದ್ದು ಅಂತ. ನಾನು ಮಿಸ್ ಕಾಲ್ ಕೊಡ್ಲಿಕ್ಕೆ ನಿಮ್ಗೆ ನೀವು ನನ್ನ ನೆಂಟ್ರಲ್ಲ. ನಿಮ್ ನೆಂಟ್ರು ನಂಗೆ ಯಾರು ಬೇಕು ಮಾರ, ನಂಗೆ ಬೇಕಾಗಿದೆ ಅವಳು. ನಾನು ನಿಮಗೆ ಮಿಸ್ ಕಾಲ್ ಕೊಡ್ಲಿಕ್ಕೆ ನೀವು ನನ್ನ ನೆಂಟ್ರಲ್ಲ, ಗೊತ್ತಾಯ್ತಲ್ಲ. ನೀವು ನನ್ನ ನೆಂಟ್ರಲ್ಲ. ನೀವು ನಮ್ಗೆ ಕಾಲ್ ಹೊಡೆದಕ್ಕೆ ನಾನು ಹೇಳಿದ್ದು ನಾನು ಈಗ ಮಂಗಳೂರಲ್ಲಿದ್ದೇನೆ ಅಂತ, ಗೊತ್ತಾಯ್ತಲ್ಲ. ಎಷ್ಟು ದಿನ ಇರ್ತೀರೋ ಇರಿ ಭೂಮಿ ಮೇಲೆ, ಅವಾಗ ಗೊತ್ತಾಗುತ್ತೆ. ಆಯ್ತು ಮಾರ, ನೀವು ಏನ್ ಮಾಡ್ತೀರಿ ಮಾಡ್ಕೊಳ್ಳಿ, ಹೋಗಿ. ಮಾಡ್ತೇನೆ, ಹೊಸನಾಗ ಹೇಳುವಂತೆ. ಆಯ್ತು, ಮಾಡ್ಕೊಳ್ಳಿ ನೀವು. ಮಾಡ್ತೇನೆ. ಆಯ್ತು, ಬನ್ನಿ ಮಾಡ್ಕೊಳ್ಳಿ. ಬೇಕಾದ್ರೆ ಇವತ್ತೊಂದು ಸೇರ್ಸ್ ಕೊಟ್ಟಿಕ್ ಬನ್ನಿ. ಇವತ್ತೊಂದು ಸೇರ್ಸ್ ಬೇಕಾದ್ರೆ ಕೊಟ್ಟು ಬನ್ನಿ ಅಂತ. ಏನು ಕಂಪ್ಲೇಂಟ್? ಆಯ್ತು, ನನ್ಗೆ ಗೊತ್ತುಂಟು ಏನ್ ಮಾಡ್ಬೇಕಂತ ಗೊತ್ತುಂಟು. ನೀವು ಮಾಡಿ, ನೀವು ಬರ್ತೀರಿ, 28ಕ್ಕೆ ಬರ್ತೀರಲ್ಲ, ಬನ್ನಿ ನೋಡುವ. ನೋಡುವಲ್ಲ, ಬಂದೇ ಬರ್ತೇನೆ. ಬನ್ನಿ, ನೀವು ಬನ್ನಿ. ಬರ್ತೇನೆ ಅಂತ. ಬನ್ನಿ. ಗೊತ್ತಾಗುತ್ತೆ ನಾನು ಯಾರು ಅಂತ. ಆಯ್ತು ಮಾರ, ನೀವು ಯಾರಂತ ತೋರಿಸಿ ಬನ್ನಿ, ಆಯ್ತಲ್ಲ. ಅಲ್ಲಿ ತೋರಿಸ್ತೀನಿ. ಆಯ್ತು, ಬನ್ನಿ ತೋರಿಸಿ ನೋಡುವ. ನಿಮ್ಗೆ ಒಂದು ಮಾಧ್ಯಮ ಈ ಬಗ್ಗೆ ವರದಿ ಮಾಡಿತ್ತು. ಇದರ ಬೆನ್ನಲ್ಲೇ ಮನೆಯವರಿಗೆ ಬೆದರಿಕೆ ಹಾಕಿ ಆಡಿಯೋ ಕೂಡ ಕಳುಹಿಸಿದ್ದಾನೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ನೀವು ಇಷ್ಟು ದಿನ ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರಿ, ಇವಾಗ ನೀವು ಸುದ್ದಿ ನ್ಯೂಸಿಗೂ ಹಾಕಿದ್ರಿ, ಹಂಗೇನು ಬೇಜಾರಿಲ್ಲ. ನೀವು ಹಾಕಿದ್ದಕ್ಕೆ ಮಾಡದೆ ತಪ್ಪ ಮೇಲೆ ಹಾಕಿದಿರಲ್ಲ, ಅದಕ್ಕೆ ಬೇಜಾರಿದೆ. ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ನಿಮ್ಮ ಮಗಳು ನನ್ನ ಜೊತೆಗೆ ಮಂಗಳೂರು ಲಾಡ್ಜಲ್ಲಿ ಮನ್ಗಿರೋದು ವಿಡಿಯೋನೂ ಇದೆ, ನನ್ನ ಮನೆಗೆ ಬಂದು ಮನ್ಗಿರೋ ವಿಡಿಯೋನೂ ಇದೆ. ಇದು ನೀನೇ ಕೇಳ್ತಿದ್ದೀನಿ ಅಂದರೆ, ಇವಾಗ ಹಾಕಿರೋದನ್ನ ವಾಪಸ್ಸು ತಗೊಂಡ್ರೆ ಡಿಲೀಟ್ ಮಾಡಿಸಿದ್ರೆ ನಿಮಗೆ ಒಳ್ಳೇದು. ಇಲ್ಲ ಅಂದರೆ ನಾಳೆ ಸಂಜೆ ಒಳಗೆ ಅಥವಾ ನಾಡ್ದು ಬೆಳಗ್ಗೆ ಒಳಗೆ ಆಲ್ ಇಂಡಿಯಾ ಓಡಾಡುತ್ತೆ ಈ ವಿಡಿಯೋ. ನಿಮ್ಮ ಮಗಳ ಹೆಸರಲ್ಲಿ ಸುಮಿತ್ರಾಳಿ ರಿಜಿಸ್ಟರ್ ಮಾಡಿದ್ದೀರಾ, ನಿಜವಾದ ಹೆಸರು, ನಿಜವಾದ ತಂದೆ ತಾಯಿ ಹೆಸರು ಸೇರಿಸಿ ಆಲ್ ಇಂಡಿಯಾ ಓಡಾಡುವಂಗೆ ದಕ್ಷಿಣ ಕನ್ನಡ ಒಂದೇ ಅಲ್ಲ, ಉತ್ತರ ಕನ್ನಡಕ್ಕೂ ಸೇರಿಸಿ ಬರುವ ಹಾಗೆ ಮಾಡ್ತೀನಿ ನಾನು. ಸತ್ಯ, ನೆನ್ಪಿಟ್ಟು. ಇದೀಗ ಶೇಷಗಿರಿಯನ್ನ ಉಪ್ಪಿನಂಗಡಿ ಪೊಲೀಸರು ಬಂಧಿಸಿದ್ದು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತಹ ನಿರೀಕ್ಷೆಯಲ್ಲಿ ಈ ಹುಡುಗಿಯ ಮನೆಯವರಿದ್ದಾರೆ. ಶೇಷಗಿರಿ ಅವರು ಆ ಒಂದು ಸ್ಥಳಕ್ಕೆ ಬಂದಿರುವಂಥದ್ದು, ಅಲ್ಲಿ ಲಾಂಗ್ ಹಿಡಿದುಕೊಂಡಿರುವಂಥದ್ದು, ಆ CCTV ದೃಶ್ಯಾವಳಿಗಳನ್ನು ತಾವೀಗ ನೋಡಿದ್ರಿ. ಜೊತೆಗೆ ಇಂತಹದೊಂದು ಆರೋಪವನ್ನು ಎದುರಿಸ್ತಾ ಇರುವಂಥ ಶೇಷಗಿರಿ ಅವರು ಯಾವ ರೀತಿಯಾಗಿ ತನಿಖೆಯನ್ನು ಎದುರಿಸ್ತಾರೆ ಕಾದು ನೋಡಬೇಕು.